ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲಿಗೆ ಹೊರಟದಂದರೆ ನಾವು ಬೆಳಿಗ್ಗೆನೇ ಇವಳಿಗೆ ಇಂಜೆಕ್ಷನ್ ಉಂಟು 1.5 ತಿಂಗಳದ್ದು. ಅವಳಿಗೆ ಬರ್ತಿ 45 ದಿನಕ್ಕೆ 1.5 ತಿಂಗಳಾಗ್ತದೆ. 1.5 ತಿಂಗಳಾಗಿ 45 ದಿನಕ್ಕೆ 1 ತಿಂಗಳಾಗೋದು. ಹೌದು, ಆಗಲ್ಲ, ಇಂಜೆಕ್ಷನ್ಗೆ ಅದೇ ಅಷ್ಟು ಟೈಮ್ ಆಗಬೇಕು ಅಂತ. ಹಾಗೆ ಹೊರಟಿದ್ದೀವಿ. ಇವತ್ತಿಗೆ 47 ದಿನ ಆಯಿತು. 45 ದಿನ 2 ದಿನ ಆಯಿತು, 47 ದಿನ ಅಲ್ಲದ ಕರೆಕ್ಟಾಗಿ 47 ದಿನ ಆಯಿತು. ಹೋಗಿ ಹೋಗಿ ನನ್ನ ಹತ್ರ ಕೇಳ್ತಾಳೆ. ನಮ್ಗೆ ಅಷ್ಟೆಲ್ಲ ತಲೆಯಲ್ಲಿ ಉಳಿಯುವಂಥದ್ದು ಪರಿಸ್ಥಿತಿ ಇಲ್ಲ ನಾವು. ಹಾಗೆ ಈಗ ಇಂಜೆಕ್ಷನ್ ಕೊಡೋಣ ಅಂತ ಹೊರಟಿದ್ವಿ. ನನ್ನ ಅಕ್ಕ ಹೇಳಿದ್ಲು ನೆಕ್ಸ್ಟ್ ವೀಕಲ್ಲಿ ಹೋಗು ಅಂತ. ನೆಕ್ಸ್ಟ್ ವೀಕ್ ಬೇಡ ಅಂತ, ಯಾಕಂದರೆ ನವರಾತ್ರಿ ಅಲ್ವಾ, ಹಬ್ಬಕ್ಕೆ ಯಾಕೆ ಇವಳಿಗೆ ನೋವು ಕೊಡಬೇಕು ಅಂತ ನಮಗೆ ಬೇಜಾರಾಯಿತು. ಅದಕ್ಕೆ ಈಗಲೇ ಹೊರಟದ್ದು. ಇನ್ನು ಹೇಗೂ 2 ದಿನ ನೋವು ಇರುತ್ತೆ. ಆಯಿತು, ಇದೊಂದು ತಿಂಗಳಲ್ಲಿ ಇಂಜೆಕ್ಷನ್ ಆದರೆ ನೆಕ್ಸ್ಟ್ ಮಂತ್ ಪುನಃ ಇಂಜೆಕ್ಷನ್ ಉಂಟು. ನನಗೆ ತಲೆನೋವು, ಪಾಪ ಎಷ್ಟು ನೋವು ತಿನ್ನಬೇಕು ಅಂತ. ಅದು ಒಂದಲ್ಲ ಇಂಜೆಕ್ಷನ್, 3 ಇಂಜೆಕ್ಷನ್. ಅದಕ್ಕೆ ನಾನು ಅವ್ರ ಹತ್ರ ಕೇಳಿದ್ದೆ, ಡ್ರಾಪ್ಸ್ ಏನು ಕೊಡಲ್ವಾ ಅಂತ. ಇಲ್ಲ, ಹಾಗೇನಾಗಲ್ಲ, ಅದು ಇಂಜೆಕ್ಷನ್ನೇ ಕೊಡಬೇಕು ಅಂದರು. ಇಂಜೆಕ್ಷನ್ ಕೊಡುವಾಗ ಇಂಜೆಕ್ಷನ್ನೇ ಕೊಡಬೇಕು ಅಂತ ಹೇಳಿದರು. ಆಗೀಗ ಹೊರಟ್ವಿ, ನೋಡಬೇಕು ಇನ್ನು ಅಲ್ಲಿ ಹೋಗಿ ಹೇಗೆ ಏನು ಅಂತ. ಗುರುವಾರ ಅಲ್ಲ, ತುಂಬಾ ರಶ್ ಇರುತ್ತೆ. ಆಲ್ಮೋಸ್ಟ್ ನಾವು ಇಷ್ಟೊತ್ತಿಗೆ ಹೋಗಿ ಅವ್ರು ಹೇಳಿದ್ರು ಬೇಗ ಬನ್ನಿ ಅಂತ. ಗಂಟೆ ಆಯ್ತು, 9:50 ಆಯ್ತು. ಇಲ್ಲಿ ಆಸ್ಪತ್ರೆ ಹತ್ರ ಬಂದ್ವಿ. ಬಟ್ ಇವಾಗ ಇಂಜೆಕ್ಷನ್ ಇಲ್ಲ ಅಂತೆ, 2 ಇದರಲ್ಲಿ 1 ಇಂಜೆಕ್ಷನ್ ಇಲ್ಲ ಅಂತೆ. ಹಾಗಾಗಿ ಈಗ ಪುನಃ ರಿಟರ್ನ್ ಹೋಗಬೇಕು. ಇವಳ ಆಸೆ ಇತ್ತು ಈ ಬರುವಾರನೇ ಕೊಡೋ, ಈ ವಾರ ಬೇಡ ಅಂತೇಳಿ. ಈ ವಾರ ಬೇಡ ಅಂತಲ್ಲ, ಈ ವಾರ ಕೊಡುವ, ಬರುವಾರ ಬೇಡ ಅಂತೇಳಿ. ಬಟ್ ಅದು ಬರುವಾರಕ್ಕೆ ಹೋಯ್ತು ಅಂದ್ಕೊಳ್ತೀನಿ. ಬರುವಾರಕ್ಕಿಲ್ಲ, ಇವತ್ತು ಕೊಡುದೇ. ದೇರ್ಲಾಟೆಗೆ ಹೋದಾದ್ರೂ ಸರಿ ಕೊಡುದೇ ಅಂತ. ಸಪ್ಲೈ ಇಲ್ಲ ಅಂತೆ, ಯಾವುದೋ ಒಂದು ಇಂಜೆಕ್ಷನ್ ನಿಮೋನಿಯಾದಂತೇನೋ ಏನೇನೋ ಇದೆ ಇವಾಗ. ಹಾಗಾಗಿ ನಾವು ಮೋಸ್ಟ್ಲಿ ಈಗ ರಿಟರ್ನ್ ಹೋಗಬೇಕು. ಇವಳು ದೇರ್ಲಕಟ್ಟೆ ಹೋಗಿ ಬರುವ ಅಂತಿದ್ದಾಳೆ, ಅಲ್ಲಿ ಹೋಗಿ ಇಂಜೆಕ್ಷನ್ ತಗೊಳ್ಳುವ ಅಂತೇಳಿ. ಎಂತ ಮಾಡೋದ, ಹೋಗುದು ಅಂತಲೇ ಮತ್ತೆ ಎಂತ. ಅವಳ ಮೇಲೆ ಆಳ್ತಾ ಇದ್ದಾಳೆ. ಅದು ಸ್ವಲ್ಪ ಇಲ್ಲಿ ಬಿಸಿಲುಂಟು. ಆ್ಯಕ್ಚುಲಿ ಅಲ್ಲಿ ನಿಲ್ಲಿಸ್ಲಿಕ್ಕೆ ಸಹ ನೆರಳಿಲ್ಲ, ಸ್ವಲ್ಪ ಬಿಸಿಲುಂಟು. ಹಾಗಾಗಿ ಅವಳಿಗೆ ಸ್ವಲ್ಪ ಹೀಟ್ ಆಗ್ತಿರ್ಬೋದು, ಅಳ್ತಾ ಇದ್ದಾಳೆ. ಮತ್ತು ಇವಾಗ ಅವಳು ಹಸಿವಾಗತ್ತಲ್ಲ, ಈ ಹಾಲು ಕುಡಿಯೋ ಟೈಮು ಹಸಿವಾದ ಅಂದ್ಕೊಳ್ತೀನಿ ಮೋಸ್ಟ್ಲಿ. ಇಲ್ಲಿ ಆಗ ಅಲ್ಲಿ ನೋಡೋಣ ಏನಾಗತ್ತೆ ನೋಡೋಣ, ಆಮೇಲೆ ಹೇಳ್ತೀನಿ. ನಾವು ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ಅವಳಿಗೆ ನಾವು ಫಸ್ಟ್ ವಾಮಂಜಿ ಅಲ್ಲಿ ಹೋಗಿ ಕೇಳಿದ್ವಿ, ಅಲ್ಲಿ ಇಲ್ಲ ಅಂತ ಹೇಳಿದರು ಇಂಜೆಕ್ಷನ್. ಬೇರೆ ಕಡೆ ಮತ್ತೆ ಹಾಸ್ಪಿಟಲಿಗೆ ಹೋಗಿ ನಾವು ಅಲ್ಲಿ ಇಂಜೆಕ್ಷನ್ ಮಾಡ್ಕೊಂಡು ಬಂದ್ವಿ. ಯಾಕೆ ನಿನ್ನೆನೇ ಆಗಬೇಕಿತ್ತು ಅಂದರೆ ಬರುವಾರ ನವರಾತ್ರಿ ಅಂತ ಫಸ್ಟಿಗೆ ನಾನು ಹೇಳಿದ್ದೆ. ಹಬ್ಬ ದಿನ ಬೇಡ ಅಂತ, ನೋವು ತಿನ್ನಬೇಕಲ್ಲ ಅಂತ. ಆಮೇಲೆ ಅಲ್ಲಿ ಇಂಜೆಕ್ಷನ್ ಕೊಟ್ಟು ಮನೆಗೆ ಬಂದ್ವಿ. ಮನೆಗೆ ಬಂದು ನನಗೊಂದು ಸಿಸ್ಟರ್ ಇಷ್ಟು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಕ್ಯಾಲ್ಸಿಯಂ ಮತ್ತು ಐರನ್, ವಿಟಮಿನ್ ಮತ್ತು ಕ್ಯಾಲ್ಸಿಯಂ ಇದು ಮಾತ್ರ ಕೊಟ್ಟಿದ್ದಾರೆ, ತೆಕ್ಕೊಳ್ಳಿ ಅಂತ. ನೀವು ತುಂಬ ವೀಕ್ ಇದ್ದೀರಾ ಅಂತ. ನಾನು ತೆಗೊಳ್ಳೋದೇ ಕಮ್ಮಿ, ನೋಡಬೇಕು ಇನ್ನು ತೆಗೊಳ್ಳೋಣ ಅಂತ ಇದ್ದೀನಿ. ನೋಡು, ನನಗೆ ಇವ್ರು ಬೈದರು, ಎಂತಕ್ಕೆ ನೀನು ತೆಗೋತೀಯ, ಸುಮ್ಮನೆ ತೆಗೊಳ್ಳೋದಿಲ್ಲ, ನಿನ್ನ ಮನೆಗೆ ಹೋದ್ಮೇಲೆ ಅಲ್ಲಿ ಬಿಸಾಡ್ತೀಯ ಅಂತ. ಯಾರಿಗಾದ್ರು ಬೇರೆಯವರಿಗೆ ಆಗ್ತದಲ್ವಾ ಅಂತ. ಅದು ಬೇರೆ, 1-2 ಮಾತ್ರ ಅಲ್ಲ, 30, 60 ಮಾತ್ರ ಕೊಟ್ಟಿದ್ದಾರೆ. ಇವಳು ತಗೊಳ್ಳೋದಂತ ಅಷ್ಟರಲ್ಲೇ ಇದೆ. ಇಲ್ಲ, ಒಂದು ತೆಕೊಳ್ತೀನಿ, ಸಣ್ಣ ತೆಕೊಳ್ತೀನಿ. ಅದು ದೊಡ್ಡದು ನನಗೆ ಕಬ್ಬಿಣದ್ದು ಅಂಶ, ಸಣ್ಣದೊಂದು ತೆಕೊಳ್ತೀನಿ ಮಧ್ಯಾಹ್ನಕ್ಕೆ. ಮತ್ತೆ ರಾತ್ರಿ ತೆಗೊಳ್ಳೋದಿಲ್ಲ, ಯಾಕಂದ್ರೆ ನಂಗೆ ಆಗಲ್ಲ. ಮತ್ತೆ ನಿನ್ನೆ ನನಗೆ ಯಾಕೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಅವಳು ಅಳ್ತಾನೇ ಇದ್ಲು. ಒಂದು ಸ್ವಲ್ಪ ಪಾಪ ಬಾಯಿಗೆ ರೆಸ್ಟೇ ಕೊಟ್ಟಿಲ್ಲ. 1.5 ತಿಂಗಳದ್ದು ಅವಳು ನಿನ್ನೆ ಒಂದೇ ದಿನಕ್ಕಾಯಿತು. ಅದು ತುಂಬ ಬೇಜಾರಾಯಿತು. ಮತ್ತೆ ವಿಡಿಯೋನ ಏನು ಅಂತ ಬೇಡ ಅಂತ ಸುಮ್ಮನೆ ಆದ್ವಿ. ಈಗ ಮಲಗಿದ್ದಾಳೆ, ನಿದ್ದೆ ಮಾಡ್ತಾ ಇದ್ದಾಳೆ. ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಎಲ್ಲ ಬಂದೆ. ಅವಳು ಮಲಗಿದ್ದಾಳೆ. ಬೆಡ್ಡೆಲ್ಲ ಆಗಿ ಉಂಟು. ಎತ್ತಿದ್ರೆ ಎಲ್ಲಿ ಮುಟ್ಟಿದ್ರೆ ಅಳ್ತಾಳೆ. ಅದಕ್ಕೆ ಬೇಡ ಅಂತ ಆಯಿತು. ಅದಕ್ಕೆ ನಾವು ಅವಳನ್ನು ಎಂತ ಮಾಡಲಿಕ್ಕೆ ನಾವು ಹೋಗಿಲ್ಲ, ಹಾಗೆ ಮಲ್ಕೊಂಡಿದ್ದಾಳೆ. ಬೆಡ್ ಮುಟ್ಟಿದರೆ ಈಗ ಸ್ವಲ್ಪ ಅಲ್ಲಾಡಿಸಿದರೆ ಅಳ್ತಾಳೆ. ಅದು ನನಗೆ ಪಾಪ, ನನಗೆ ಅಲ್ಲಿ ಇಡೀ ಹೊಟ್ಟೆ ಉರಿ, ನನಗೇನೆ ಬೇಜಾರಾಗ್ತಾ ಉಂಟು. ನಾನೇ ರಾತ್ರಿ ಕೂತ್ಕೊಂಡು ಅತ್ತೆ. ಮತ್ತೆ ಅವಳು ಅಷ್ಟು ಅಳ್ತಾ ಇದ್ಲು. ಸ್ವಲ್ಪ ಮುಟ್ಟಿದ ತಕ್ಷಣ, ಕಾಲು ಮುಟ್ಟಿದ ತಕ್ಷಣ ಅಳ್ತಾಳೆ. ಕೈಯಾದರೂ ಅಷ್ಟು ಇಲ್ಲ, ಕಾಲು ತುಂಬ ನೋವಿರ್ತದಂತೆ. ಅವರು ಹೇಳಿದರು ಕಾಲು ತುಂಬ ನೋವಿರ್ತದೆ ಅಂತ. ಅನುಭವ ಆಯಿತು. ನನ್ನ ಮಗನೂ ಅಷ್ಟೇ ಇತ್ತು, ಆದರೆ ಅವನಿಗೆ 1 ಇಂಜೆಕ್ಷನ್ 2 ಅಷ್ಟೇ ಇದ್ದದ್ದು. ಅದು 6 ಇಯರ್ ಬ್ಯಾಕ್ ಅಲ್ಲ, ನೆನಪಿಲ್ಲ. ಇದು 3 ಇಂಜೆಕ್ಷನ್. ಹೇಗಾಗಬೇಡ, ನನಗೆ 1 ಕೊಟ್ರೇ ನಾನು ಅಲ್ಲಿ ನೋವು ಇಲ್ಲಿ ನೋವು ಅಂತ ಇರ್ತೇನೆ. ಇನ್ನು ಅವಳು ಹೇಗಿರಬೇಡ.
ಅದು ಅಲ್ಲದೆ ನಮಗೆ ಕೊರೋನಾದ್ದು ವ್ಯಾಕ್ಸಿನ್ ತಗೊಳ್ಳುವಾಗ ಒಂದು ಇಂಜೆಕ್ಷನ್ ತಗೊಳ್ಳಿಕ್ಕೆ 2 ದಿನ ಹಿಂದಿಂದ ಟೆನ್ಷನ್ ಇತ್ತು. ನೋವು ಅಂತೇಳಿ ತಗೊಂಡು ಜ್ವರ ಸಹ ಬಂದಿದೆ. ಪಾಪ ಮಗು ನಿಜ ಹೇಳ್ತೀನಿ, ಅವಳು ಗ್ರೇಟ್ ಅಂತ ಹೇಳಬೇಕು. ನೋವು ತುಂಬ ಇದೆ, ಬಟ್ ಅವಳು ಅಷ್ಟೊಂದು ಹಠ ಮಾಡ್ತಾ ಇಲ್ಲ. ಬಟ್ ರಾತ್ರಿ ಮಲಗಿಲ್ಲ. ಅದಕ್ಕೆ ನನಗೆ ಬೆಡ್ ಮುಟ್ಲಿಕ್ಕೆ ನಾನು ಆ ಬೆಡ್ ತೋರಿಸಿದೆಲ್ಲ ಅದು ಎಲ್ಲ ಅಲ್ಲಲ್ಲೇ ಉಂಟು. ಈಗ ಎಲ್ರೆ ಬಟ್ಟೆ ಸ್ವಲ್ಪ ಸರಿ ಮಾಡೋಣ ಅಂತ ಹೇಳಿದ್ರೆ ರಪ್ಪೆ ಅಂತ ಹೇಳ್ತಾರೆ, ಈ ತರ ಮಾಡ್ತಾಳೆ ಅವಳು. ಏನು ಗೊತ್ತಾ, ಎದ್ದು ಸಹ ಸುಮ್ಮನೆ ಇರೋದಿಲ್ಲ, ಕಾಲ ಸ್ಟ್ರೈಟ್ ಮಾಡ್ತಾಳೆ, ಅವಾಗ ನೋವಾಗತ್ತೆ ಅವಳಿಗೆ, ಅಳ್ತಾಳೆ. ಗಟ್ಟಿಯಾಗಿದೆ, ಸ್ವಲ್ಪ ಗಟ್ಟಿಯಾಗಿದೆ ಆ ಪ್ಲೇಸ್. ICD ಅಂತ ಹೇಳ್ತಾರೆ, ಬಟ್ ನಾವೆಂತ ಆಕ್ಚುಲಿ ಐಸ್ ಇಡಬಾರ್ದು. ಏನಾಗತ್ತಂತ ಮೆಡಿಸಿನ್ ಕ್ಲೀನಾಗಿ ಪಾಸ್ ಆಗಲ್ಲ ಅಂತ ಹೇಳ್ತಾರೆ. ಮತ್ತೆ ಐಸ್ ಇಡೋದ್ರಿಂದ ಅಲ್ಲಿ ಕೋಲ್ಡ್ ಆಗುತ್ತೆ, ಹಾಗಾಗಿ ಐಸ್ ಇಡ್ಲಿಕ್ಕೆ ಹೋಗಬೇಡಿ ಅವ್ರು ಹೇಳ್ತಾರೆ. ಬಟ್ ನಾವು ಇಡ್ಲಿಕ್ಕೆ ಹೋಗಲಿಲ್ಲ, ನಾರ್ಮಲ್ ಬಿಟ್ಟಿದ್ದೀವಿ ಹಾಗೇನೆ. ಐಸ್ ಇಡೋದು ಆ್ಯಕ್ಚುಲಿ ಸೈಂಟಿಫಿಕಲಿ ಅದು ಸರಿ ಅಲ್ಲ, ಹಾಗೆ ಬಿಟ್ಟಿದ್ದೀವಿ. ಓಕೆ, ನಾವು ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕಡಿಮೆ ಹೇಳೋದು, ಯಾಕಂದರೆ ನೀವು ಮಾಡ್ತೀರಿ ಅಂತ ಗೊತ್ತುಂಟು. ಆದರೆ ಏನು ಗೊತ್ತಾ, ಕೆಲವರಿಗೆ ವಿಷಯ ಗೊತ್ತಿರೋದಿಲ್ಲ. ತುಂಬ ಜನ ನೋಡಿದ್ದೀನಿ ನಾನು, ಇವಳ ಕೆಲ ಫ್ರೆಂಡ್ಸ್ ಬರ್ತಾರೆ, ಅದು ಬಂದಾಗ ಹೇಳ್ತೀನಿ ವಿಡಿಯೋ ನೋಡ್ತೀವಿ ಆದರೆ ಸಬ್ಸ್ಕ್ರೈಬ್ ಮಾಡಿ, ಅದು ಹೇಗೆ ಮಾಡೋದು ಅಂತ ಹೇಳ್ತಾರೆ. ನಾನು ಮಾಡಿ ಮಾಡಿದ್ದಾಳೆ, ನಾನು ಹೇಳೋದಿಲ್ಲ ಅಂತೇಳಿ. ಬಟ್ ಮತ್ತೆ ವಿಡಿಯೋ ನೋಡಿ ಬೇಜಾರಾಗ್ಬೋದು. ನಾನು ಮೊನ್ನಷ್ಟು ಮತ್ತೆ ತೋರಿಸಿದೆ ಹೀಗೆ ಅಂತೇಳಿ. ಇದು ಮಾಡಬೇಕಾ ಅಂತ ಕೇಳಿದ್ದುಂಟು, ಕೆಲವರು ಗೊತ್ತಿರೋದಿಲ್ಲ. ಯಾಕಂದರೆ ಯೂಟ್ಯೂಬಲ್ಲಿ ನೋಡೋದು ಏನು ಗೊತ್ತಾ, ಜಸ್ಟ್ ವಿಡಿಯೋ ನೋಡ್ತಾರೆ ಬಿಡ್ತಾರೆ ಅಷ್ಟೇ. ಅದು ಸಬ್ಸ್ಕ್ರೈಬ್ ಮಾಡೋದು ಗೊತ್ತಿಲ್ಲ, ಹಾಗೆ ಹೇಳಿದ್ವಿ ಅಷ್ಟೇ. ಇಷ್ಟ ಆಗಿದ್ರೆ ಮಾಡ್ಕೊಳ್ಳಿ, ಲೈಕ್ ಅಂತ ಕೊಡ್ಬೇಕು ಮಾತ್ರ. ಅದು ಏನಿಲ್ಲ, ಒಂದು ಬಟನ್ ಅಲ್ಲೊಂದು ಕೈಗೆ ಈ ತರ ಈಗ ಬಟನ್ ಉಂಟು, ಕ್ಲಿಕ್ ಮಾಡಿ, ಬ್ಲೂ ಆಗುತ್ತೆ, ಬಿಟ್ಬಿಡಿ. ಮತ್ತೆ ನೀವು 4 ಸಲ ಓದ್ತಿದ್ರೆ ಅದು ಲೈಕ್ ಬರೋದು ಒಂದೇ. ನೀವು 2 ಸಲ ಓದ್ತಿದ್ರೆ ಅದು ಲೈಕ್ ಆಗಿ ಅನ್ಲೈಕ್ ಆಗುತ್ತೆ. ಒಮ್ಮೆ ಕೊಟ್ಟಾಗ ಬ್ಲೂ ಬರುತ್ತೆ, ಅದು ಲೈಕ್ ಆಯ್ತು ಅಂತೇಳಿ ಅರ್ಥ. ಹಾಗೆಯೇ ಸಬ್ಸ್ಕ್ರೈಬ್ ಬಟನ್ ರೆಡ್ ಇದ್ದರೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತೇಳಿ ಅರ್ಥ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಾನು ನಿಮ್ಗೆ ಇನ್ನು ಮುಂದಿನ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.